ಎಲ್ಲವೂ ನಿಮ್ಮದೇ, ಎಲ್ಲ ನೀವೇ, ಎಲ್ಲವೂ ನಿಮ್ಮದೇ. ಭಾನುಭೂಮಿ ಸೃಷ್ಟಿಸಿದ ವಾಕ್ಯವು ನೀವೇ, ಈ ಬಾನಿನ ಕೆಳಗೆ ಭೂಮಿಯ ಮೇಲೆ ರಕ್ಷಕ ನೀವೇ. ಎಲ್ಲ ನೀವೇ, ಎಲ್ಲವೂ ನಿಮ್ಮದೇ, ಎಲ್ಲ ನೀವೇ. ನಾನು ನನ್ನದು ಎಂಬುದೇ ಸ್ವಾರ್ಥವು, ನನ್ನಲ್ಲಿರುವುದೆಲ್ಲ ನಿಮ್ಮ ಕರುಣೆಯು. ನಾನು ನನ್ನದು ಎಂಬುದೇ ಸ್ವಾರ್ಥವು, ನನ್ನಲ್ಲಿರುವುದೆಲ್ಲ ನಿಮ್ಮ ಕರುಣೆಯು. ನಾನು ಎಂಬುದೇ ನಾಶಕ್ಕೆ ಮೂಲವು, ನಾವು ಎಂದೊಡೆ ಭೂಮಿಯ ಸ್ವರ್ಗವು. ಎಲ್ಲ ನೀವೇ, ಎಲ್ಲವೂ ನಿಮ್ಮದೇ, ಎಲ್ಲ ನೀವೇ. ಹೆಣ್ಣು ಮಣ್ಣು ಹೊನ್ನಿನ ಮೋಹವು, ನಾಶಕ್ಕೆ ಸೆಳೆಯುವ ದುಷ್ಟನ ಅಸ್ತ್ರವು. ಹೆಣ್ಣು ಮಣ್ಣು ಹೊನ್ನಿನ ಮೋಹವು, ನಾಶಕ್ಕೆ ಸೆಳೆಯುವ ದುಷ್ಟನ ಅಸ್ತ್ರವು. ಹೆಣ್ಣಲೆ ಮಾತೆಯ ಕಂಡರೆ ಕ್ಷೇಮವು, ದಾನ ಧರ್ಮವೇ ಸ್ವರ್ಗಕ್ಕೆ ಮಾರ್ಗವು. ಎಲ್ಲ ನೀವೇ, ಎಲ್ಲವೂ ನಿಮ್ಮದೇ, ಎಲ್ಲ ನೀವೇ. ಜಗವೇ ಸಾರಿದೆ ದೇವರ ಮಹಿಮೆಯು, ಜಗದಲ್ಲಿ ಕೇವಲ ನಾನೊಂದು ಸೃಷ್ಟಿಯು. ಜಗವೇ ಸಾರಿದೆ ದೇವರ ಮಹಿಮೆಯು, ಜಗದಲ್ಲಿ ಕೇವಲ ನಾನೊಂದು ಸೃಷ್ಟಿಯು. ಮಸಣದಿ ಮುಗಿಯುವುದು ಲೋಕದ ಪಯಣವು, ಯೇಸು ಕರುಣೆಯೇ ಪರದಲ್ಲಿ ಜನನವು. ನೀವೇ ಸತ್ಯ, ನೀವೇ ನಿತ್ಯ, ನೀವೇ ಶಕ್ತಿ, ನೀವೇ ಮುಕ್ತಿ. ಭಾನುಭೂಮಿ ಸೃಷ್ಟಿಸಿದ ವಾಕ್ಯವು ನೀವೇ, ಈ ಬಾನಿನ ಕೆಳಗೆ ಭೂಮಿಯ ಮೇಲೆ ರಕ್ಷಕ ನೀವೇ. ಎಲ್ಲ ನೀವೇ, ಎಲ್ಲವೂ ನಿಮ್ಮದೇ, ಎಲ್ಲ ನೀವೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೋಹಾನನ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 1-11. ಯೇಸು ಸ್ವಾಮಿ ಒಲಿವ್ ಗುಡ್ಡಕ್ಕೆ ಹೋದರು. ಮರುದಿನ ಮುಂಜಾನೆ ಅವರು ಮತ್ತೆ ಮಹಾದೇವಾಲಯಕ್ಕೆ ಬಂದರು. ಜನರು ಸುತ್ತಲೂ ಬಂದು ನೆರೆಯಲು ಯೇಸು ಕುಳಿತುಕೊಂಡು ಬೋಧಿಸತೊಡಗಿದರು.
ಆಗ ಧರ್ಮಶಾಸ್ತ್ರಿಗಳು ಫರಿಸಾಯರು ಒಬ್ಬ ಹೆಂಗಸನ್ನು ಅಲ್ಲಿಗೆ ಕರೆತಂದರು. ಅವಳು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿ ಬಿದ್ದಿದ್ದಳು. ಅವಳನ್ನು ಎಲ್ಲರ ಮುಂದೆ ನಿಲ್ಲಿಸಿ, ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿ ಬಿದ್ದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯೇ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾನೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು. ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸಿ ಅವರ ಮೇಲೆ ತಪ್ಪು ಹೊರಿಸಬೇಕೆಂಬುದೇ ಅವರ ಉದ್ದೇಶವಾಗಿತ್ತು. ಯೇಸುವಾದರೋ ಬಗ್ಗಿಕೊಂಡು ಬೆರಳಿನಿಂದ ಮರಳ ಮೇಲೆ ಏನನ್ನೋ ಬರೆಯುತ್ತಾ ಕುಳಿತರು. ಬಂದವರಾದರೂ ಮೇಲಿಂದ ಮೇಲೆ ಪ್ರಶ್ನೆ ಹಾಕುತ್ತಲೇ ಇದ್ದರು. ಆಗ ಯೇಸು ನೆಟ್ಟಗೆ ಕುಳಿತು, ನಿಮ್ಮಲ್ಲಿ ಪಾಪ ಮಾಡದವನು ಯಾವನೋ ಅಂಥವನು ಇವಳ ಮೇಲೆ ಮೊದಲನೆಯ ಕಲ್ಲು ಬೀರಲಿ ಎಂದು ಹೇಳಿ ಪುನಃ ಬಗ್ಗಿಕೊಂಡು ನೆಲದ ಮೇಲೆ ಬರೆಯತೊಡಗಿದರು. ಇದನ್ನು ಕೇಳಿದ್ದೇ ಹಿರಿಯರಿಂದ ಹಿಡಿದು ಅವರೆಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲು ಕಿತ್ತರು. ಕೊನೆಗೆ ಅಲ್ಲಿ ಉಳಿದವರೆಂದರೆ ಯೇಸು ಮತ್ತು ನಿಂತುಕೊಂಡಿದ್ದ ಆ ಮಹಿಳೆ. ಆಗ ಯೇಸು ತಲೆ ಎತ್ತಿ, ತಾಯಿ, ಅವರೆಲ್ಲ ಎಲ್ಲಿ? ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ವೇ ಎಂದು ಕೇಳಿದರು. ಅವಳು, ಇಲ್ಲ ಸ್ವಾಮಿ ಎಂದಳು. ಯೇಸು ಅವಳಿಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಒಬ್ಬ ವ್ಯಭಿಚಾರಿಣಿಗೆ ಕ್ಷಮೆ ನೀಡುವುದನ್ನು ಇವತ್ತಿನ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ. ಇವಳಾದ್ರೂ ಸಿಕ್ಕಾಕೊಳ್ದವರು ಅದೆಷ್ಟೋ ಮಂದಿ ಲೋಕದಲ್ಲಿ ಇಲ್ವಾ? ಇಂಥ ಪಾಪಕ್ಕೆ ಬಲಿಯಾಗಿ ಹೊರಗಡೆ ಸಾಚಾರಂತೆ ತೋರಿಸಿ ಜೀವಿಸುವವರು ಇಲ್ವಾ? ಯೇಸುವಿಗೆ ನಾಟಕ ಬೇಡ. ದೇವರು ನಾಟಕ ನೋಡಲ್ಲ. ದೇವರು ಮುಖ ನೋಡಿ ಮಣೆ ಹಾಕುವ ದೇವರು ಅಲ್ಲ, ಹೃದಯ ನೋಡುವ ದೇವರು. ಇವತ್ತು ನೋಡಿ, ಈ ಸಮಾಜದಲ್ಲಿ ಅತಿ ದೊಡ್ಡ ಪಾಪ ವ್ಯಭಿಚಾರ. ಹಿಂದಿನ ಕಾಲದಲ್ಲಿ ಒಂದು ಅನೈತಿಕ ಪುಸ್ತಕ ಸಿಗ್ಬೇಕಾದ್ರೆ ಬಾರಿ ಕಷ್ಟ ಇತ್ತು. ಈಗ ಮನೆ ಬಾಗಿಲಿನಲ್ಲೇ ಎಲ್ಲ ಸಿಗ್ತಾ ಇದೆ, ಮೊಬೈಲಲ್ಲೇ ಸಿಗ್ತಾ ಇದೆ, ವೆಬ್ಸೈಟ್ಗಳಲ್ಲೇ ಸಿಗ್ತಾ ಇದೆ. www.com ಯುವ ಪೀಳಿಗೆ, ಜನ, ಕುಟುಂಬ, ದಂಪತಿಗಳು ಮುರಿದು ಬೀಳ್ತಾ ಇದ್ದಾರೆ. ಮನುಷ್ಯ ಪ್ರಗತಿ ಸಾಧಿಸಿದ್ದಾನೆ. ಯಾವುದರಲ್ಲಿ? ದುಡ್ಡಿನಲ್ಲಿ, ಇಂಡಸ್ಟ್ರಿಯಲ್ಲಿ, ಆಧ್ಯಾತ್ಮಿಕತೆಯಲ್ಲಿ, ಕುಟುಂಬ ಜೀವನದಲ್ಲಿ. ಎಂಥ ಪಾಪಗಳು ನೋಡಿ! ಗರ್ಭಪಾತ, ಕುಡುಕುತನ, ಇವುಗಳಲ್ಲೆಲ್ಲ ಹೋಗಿ 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 ಅವನ ಆಧ್ಯಾತ್ಮಿಕತೆ ಅವನತೆ ಆಗ್ತಾ ಇದೆ. ಇವತ್ತು ಆಧ್ಯಾತ್ಮಿಕತೆಯ ಅವನತೆ ನಮ್ಮ ಪ್ರಳಯ. ಕಾಯುವುದು ಬೇಡ, ಪ್ರಳಯ ಆಗುತ್ತೆ ಅಂತೇಳಿ. ಪ್ರಳಯ ಆವಾಗಲೇ ಆಗ್ತಾ ಇದೆ. ಕುಟುಂಬಗಳ ಪ್ರಳಯ ಆಗ್ತಾ ಇದೆ, ವ್ಯಕ್ತಿಗಳ ಪ್ರಳಯ ಆಗ್ತಾ ಇದೆ. ಹಿಂದಿನ ಕಾಲದಲ್ಲಿ 80, 90, 100 ತನಕ ಬದುಕ್ತಿದ್ರು. ಇವಾಗ 30, 40 ಇರುವಾಗಲೇ ಸತ್ತೋಗ್ತಾರೆ, ಬದುಕೋಲ್ಲ. ರೋಗಗಳು, ದುಡಿದು ಕೂಡಿಸಿಟ್ಟಿದ್ದೆಲ್ಲ ಆಸ್ಪತ್ರೆಗೆ ಬಿಲ್ ಕಟ್ಟಲಿಕ್ಕೆ ಆಗುತ್ತೆ. ಯಾಕೆ? ಅಕ್ರಮ ಜೀವನ. ಸಂತ ಪೌಲರು 2008 ಇಸ್ವಿಯ ಹಿಂದೆನೆ ಇದರ ಬಗ್ಗೆ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಹೇಳಿದೆ, ದಿಸ್ ಇಸ್ ದ ಪೌಲನ್ ಪ್ರಾಫೆಸಿ. ಪ್ರವಾದನೆ ಪೌಲ ಮಾಡಿದ್ದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ರಿಂದ 32. ಪವಿತ್ರ ಗ್ರಂಥ ಇದ್ರೆ ತೆಗೆದು ನೀವು ನೋಡಿ. ನಾನು ಸಂದೇಶ ಕೊಡ್ತಾ ಇರುವಾಗ, ಮಾನವ ಕುಲದ ಮಲಿನತೆ ಏನು? ದ ರೆಚೆಡ್ನೆಸ್ ಆಫ್ ಹ್ಯುಮ್ಯಾನಿಟಿ. ಏನು ಈ ಮಲಿನತೆ? ವಾಕ್ಯ 18ರಿಂದ 32 ತನಕ ನಾವು ಧ್ಯಾನಿಸೋಣ. ಮಾನವರ ಎಲ್ಲ ಪಾಪ ಅಕ್ರಮಗಳ ಮೇಲೆ ದೇವರ ಕೋಪಾಗ್ನಿ ಸ್ವರ್ಗದಿಂದ ಎರಗುವುದೆಂದು ಪ್ರಕಟವಾಗುತ್ತಿದೆ. ಏಕೆಂದರೆ ಅವರ ಅಕ್ರಮ ನಡತೆ ಸತ್ಯವನ್ನು ಅಡಗಿಸುತ್ತದೆ. ನನ್ನ ನಿನ್ನ ಅಕ್ರಮ ನಡತೆ ದೇವರನ್ನು ಅಡಗಿಸ್ತಾ ಇದೆ ಈ ಲೋಕದಲ್ಲಿ. ನನ್ನ ನಿನ್ನ ಅಕ್ರಮ ನಡತೆ ಯೇಸುವನ್ನು ಅಡಗಿಸ್ತಾ ಇದೆ, ಸತ್ಯವನ್ನು ಅಡಗಿಸ್ತಾ ಇದೆ. ದೇವರ ವಿಷಯವಾಗಿ ಮಾನವನು
ಏನನ್ನು ಅರಿತುಕೊಳ್ಳಲು ಸಾಧ್ಯವೋ ಅದು ಅವರಿಗೆ ಚೆನ್ನಾಗಿ ತಿಳಿದಿದೆ. ದೇವರೇ ಅದನ್ನು ಅವರಿಗೆ ಸ್ಪಷ್ಟಪಡಿಸಿದ್ದಾರೆ. ದೇವರು ಲೋಕವನ್ನು ಸೃಷ್ಟಿಸಿದಂದಿನಿಂದ ಅವರ ಅಗೋಚರ ಗುಣಲಕ್ಷಣಗಳು, ದೇವರ ಅನಂತ ಶಕ್ತಿ, ದೇವರ ಸ್ವಭಾವ, ದೈವ ಸ್ವಭಾವ ಮನುಷ್ಯರಿಗೆ ಸೃಷ್ಟಿಗಳ ಮೂಲಕವೇ ವೇದ್ಯವಾಗುತ್ತಾ ಇದೆ. ಅಂದರೆ ಈ ಸೃಷ್ಟಿಸಿದ್ದು ಸೃಷ್ಟಿಕರ್ತ. ಆ ಸೃಷ್ಟಿಕರ್ತನೇ ದೇವರು. ಆ ಸೃಷ್ಟಿಕರ್ತನ ಏಕೈಕ ಪುತ್ರ ರಕ್ಷಕನೇ ಯೇಸು. ಆ ಯೇಸುವೆ ನಮಗೆ ಕಳಿಸಿಕೊಟ್ಟಿದ್ದು ನಮ್ಮನ್ನು ಪೋಷಿಸುವ ಪೋಷಕರೇ ಪವಿತ್ರಾತ್ಮ. ಅದಕ್ಕೆ ನಾವು ಹೇಳ್ತೀವಿ ಪರಮ ತ್ರಿತ್ವ, ಒಬ್ಬರೇ ದೇವರು. ಈ ದೇವರನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನಕ್ಕೊಂದು ಅರ್ಥ ನಾವು ಕಾಣಿಕೊಳ್ಳಲು ಸಾಧ್ಯ. ಆದುದರಿಂದ ಮಾನವರು ತಮ್ಮ ಅಜ್ಞಾನಕ್ಕೆ ಯಾವ ನೆಪವನ್ನು ಒಡ್ಡಲು ಸಾಧ್ಯವಿಲ್ಲ. ಅಜ್ಞಾನ, ನಿನ್ನ ಮೂಢನಂಬಿಕೆಗೆ ಯಾವ ನೆಪವನ್ನು ಒಡ್ಡಲು ಸಾಧ್ಯವಿಲ್ಲ. ಯು ಆರ್ ಎಡ್ಯುಕೇಟೆಡ್, ನಾನು ಓದಿದ್ದೀನಿ, ಶಿಕ್ಷಣ, ನಾನು ಡಿಗ್ರಿ ಪಡ್ಕೊಂಡಿದ್ದೀನಿ, ಅದರಿಂದ ನಿನ್ನ ದೇವರನ್ನು ಕಂಡುಕೊಳ್ಳಲಾಗುವುದಿಲ್ಲ. ನಿನ್ನ ನಂಬಿಕೆ ಮೂಢವಾದಾಗ ಅದು ಮೂಢನಂಬಿಕೆ ಆಗ್ಬಿಡುತ್ತೆ. ನಿನ್ನ ನಂಬಿಕೆ ವಿಶ್ವಾಸವಾಗಿ ಪರಿವರ್ತನೆಗೊಂಡಾಗ ನೀನು ದೇವರ ಬಳಿಗೆ ಬರ್ತೀಯ. ದೇವರನ್ನು ಅವರು ಅರಿತಿದ್ದರೂ ದೇವರೆಂದು ಅವರನ್ನು ಗೌರವಿಸಲಿಲ್ಲ. ಮೊದಲನೇ ಆಜ್ಞೆ ನಿಜವಾದ ಏಕ ದೇವರನ್ನು ಆರಾಧಿಸು. ಅವರು ದೇವರನ್ನು ಗೌರವಿಸಲಿಲ್ಲ. ದೇವರಿಗೆ ಉಪಕಾರ ಸ್ಮರಣೆ ಮಾಡಲಿಲ್ಲ. ಬದಲಾಗಿ ಅವರು ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ಇವತ್ತು ಮನುಷ್ಯ ವ್ಯರ್ಥ ಆಲೋಚನೆಯಲ್ಲಿ ಮಗ್ನನಾಗಿದ್ದಾನೆ. ಅರ್ಥ ಇಲ್ಲದ ಆಲೋಚನೆಗಳು, ತಪ್ಪು, ಇಂಥವುಗಳು ಅವನನ್ನು ದೇವರಿಂದ ದೂರಕ್ಕೆ ಕೊಂಡೊಯ್ಯುತ್ತಾ ಇವೆ. ಆ ವ್ಯರ್ಥ ಆಲೋಚನೆಗಳಿಂದ ಇವತ್ತು ಪಾಪಮಯ ಜೀವನಕ್ಕೆ ಬಲಿಯಾಗ್ತಾ ಇದ್ದಾನೆ. ಆ ವ್ಯರ್ಥ ಆಲೋಚನೆಗಳಿಂದ ಕಾಮಕೇಳಿಗೆ ಬಲಿಯಾಗ್ತಾ ಇದ್ದಾನೆ. ಏಕೆಂದರೆ ಒಳ್ಳೆಯದು ಯೋಚಿಸುವುದು ಎಷ್ಟೋ ಇದೆ, ಅದು ಅವನಿಗೆ ಮಾಡಲು ಆಗ್ತಾ ಇಲ್ಲ. ಅವರ ವಿವೇಕರಹಿತ ಮನಸ್ಸು ಅಂಧಕಾರಮಯವಾಯಿತು. ವಿವೇಕರಹಿತ ಮನಸ್ಸು ಅಂಧಕಾರಮಯವಾಯಿತು. ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತಾ ಅವರು ನಿಜವಾಗಿಯೂ ಮೂರ್ಖರಾದರು. ಜ್ಞಾನಿ, ನನಗೆಲ್ಲ ತಿಳಿದಿದೆ, ನನಗೆಲ್ಲ ಗೊತ್ತಿದೆ. ಲೌಕಿಕವಾಗಿ ಗೊತ್ತಿರಬಹುದಣ್ಣ ನಿನ್ಗೆ, ಆದ್ರೆ ದೈವಿಕವಾಗಿ, ಅದಕ್ಕೆ ಬೈಬಲ್ ಹೇಳುತ್ತೆ, ಅಹಂಕಾರ ಅಂಕುರಿಸುವುದು ಮಾನವನು ದೇವರನ್ನು ಬಿಟ್ಟ ದಿನ. ಸಿರಾಕ 10:12. ಪ್ರೈಡ್ ಈಸ್ ದ ಬ್ಲೈಂಡ್ ಗೈಡ್. ಅಹಂಕಾರ ಪಡ್ಕೊಳ್ಬೇಡ. ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತಾ ಅವರು ನಿಜವಾಗಿಯೂ ಮೂರ್ಖರಾದರು. ಅಮರ ದೇವರನ್ನು ಆರಾಧಿಸುವುದನ್ನು ಬಿಟ್ಟು, ಜೀವ ಕೊಟ್ಟ ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಅಳಿದು ಹೋಗುವಂತಹ ನರಮಾನವರ. ಕೆಲವರಿಗೆ ಮನುಷ್ಯರೇ ದೇವರು. ಎಷ್ಟೋ ಮಂದಿ ತಮ್ಮನ್ನೇ ದೇವರು ಮಾಡಿಕೊಂಡು ಜನರನ್ನು ವಂಚಿಸ್ತಾ ಈ ಲೋಕದಲ್ಲಿ ಇದ್ದಾರೆ. ಅವರಿಗೆ ಹೋಗಿ ಅಡ್ಡ ಬೀಳ್ತಾ ಇದ್ದಾರೆ. ದೇವರು ನಿನಗೆ ಪ್ರಾಣ, ಜೀವ, ಶ್ವಾಸ ಕೊಟ್ಟವರೇ ದೇವರು. ಆ ದೇವರನ್ನು ನಾವು ಅರಿತುಕೊಳ್ಳದಿದ್ದಾಗ ನಾವು ಎಡವಿ ಬೀಳ್ತೀವಿ. ಮನುಷ್ಯರನ್ನು ದೇವರು ಮಾಡ್ಕೋಬೇಡ. ಇನ್ನು ಕೆಲವರು ಹೀರೋಯಿನ್ಗಳನ್ನು ತಮ್ಮ ಹೃದಯದಲ್ಲಿ ಇಟ್ಟು ಪೂಜಿಸುತ್ತಾರೆ, ಅವರನ್ನು ದೇವರು ಮಾಡ್ಕೊಳ್ತಾರೆ. ಯಾವ ಮನುಷ್ಯನು, ನರಮಾನವನು ದೇವರಾಗಲು ಸಾಧ್ಯವಿಲ್ಲ. ಪ್ರಾಣಿ ಪಕ್ಷಿಗಳ, ಸರ್ಪಾದಿಗಳ ವಿಗ್ರಹಗಳನ್ನು ಮಾಡಿ ಆರಾಧಿಸತೊಡಗಿದರು. ಪ್ರಾಣಿ ಪಕ್ಷಿಗಳು ಅಥವಾ ಇಂಥ ಸರೀಸೃಪಗಳು, ಅವುಗಳು ದೇವರಾಗಲು ಸಾಧ್ಯವಿಲ್ಲ. ಏಕೆಂದರೆ ಅದನ್ನು ಸೃಷ್ಟಿಸಿದ್ದು ಸೃಷ್ಟಿಕರ್ತ ದೇವರು. ಆದುದರಿಂದ ಮಾನವರು ಮನಸ್ಸಿನ ಆಶಾಪಾಶಗಳಿಗೆ ಬಲಿಯಾಗಿ ತಮ್ಮ ದೇಹಗಳಿಂದಲೇ ತಮ್ಮಲ್ಲೇ ಅಶ್ಲೀಲ ಕೃತ್ಯಗಳೆಸಗಲೆಂದು ದೇವರು ಅವರನ್ನು ಅಶುದ್ಧ ನಡತೆಗೆ ಬಿಟ್ಟರು. ದೇವರು ಮನುಷ್ಯನನ್ನು ಬಿಟ್ಟದ್ದು ಅಲ್ಲ, ಮನುಷ್ಯನಿಗೆ ದೇವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆ ಮನುಷ್ಯ ಆ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿಕೊಂಡು ನಾಶದ ಹಾದಿಯಲ್ಲಿ ಹೋಗ್ತಾ ಇದ್ದಾನೆ. ಆ ಸ್ತ್ರೀ ವ್ಯಭಿಚಾರಕ್ಕೆ ಸಿಲುಕಿದ ಹಾಗೆ. ಅಶ್ಲೀಲ ಕೃತ್ಯಗಳಲ್ಲಿ ಇವತ್ತು ನೀನು ಮುಳುಗಿದ್ದೀಯಾ? ಅಶ್ಲೀಲತೆ ನಿನ್ನನ್ನು ಆಳ್ತಾ ಇದೆಯಾ? ಆ ದೇವರನ್ನು ನೀನು, ಪರಿಶುದ್ಧ ದೇವರನ್ನು ಬಿಟ್ಟಿದ್ದೀಯಾ? ಅದು ನಿನಗೆ ಕೇಡಾಗಿ ಪರಿಣಮಿಸುವುದು. ಅವರು ದೇವರ ಸತ್ಯವನ್ನು ಬಿಟ್ಟು ಅಸತ್ಯವಾದುದನ್ನು ಅಂಗೀಕರಿಸಿದರು. ದೇವರ ಸತ್ಯ ಯಾವುದು? ದೇವರ ಸತ್ಯ ಯೇಸು. ನನ್ನ ನೆನಪಿನ ಸ್ಮೃತಿಪಟಲಕ್ಕೆ ನೆನಪಿಗೆ ನನಗೆ ಬರ್ತಾ ಇದೆ, ನಮ್ಮ ಹಿಂದಿನ ಜಗದ್ಗುರುಗಳು ಜಾನ್ ಪಾಲ್ II ಅವರು ಒಂದು ಮಾತು ಯುವ ಜನರಿಗೆ ಹೇಳಿದ್ರು. ಮೈ ಡಿಯರ್ ಯಂಗ್ ಪೀಪಲ್, ನನ್ನ ಪ್ರಿಯ ಯುವ ಜನರೇ, ನೀವು ವಾಟ್ ಈಸ್ ಟ್ರೂತ್,
ಅಂತ ಪ್ರಶ್ನೆ ಕೇಳಬೇಡಿ. ವಾಟ್, ಏನು ಸತ್ಯ ಎಂಬುದನ್ನು ಕೇಳಬೇಡಿ. ಯಾವುದು ಸತ್ಯ ಅಂತೇಳಿ ಕೇಳಬೇಡಿ. ಸತ್ಯ ಯೇಸು, ಜೀಸಸ್ ಈಸ್ ದ ಟ್ರೂತ್. ಆಸ್ ದ ಕ್ವೆಶ್ಚನ್, ನೀವು ಇಂಥ ಪ್ರಶ್ನೆಯನ್ನು ಕೇಳಿ, ಹೂ ಈಸ್ ದ ಟ್ರೂತ್ ಫಾರ್ ಯು? ನಿನಗೆ ಯಾರು ಸತ್ಯ? ಕೆಲವರಿಗೆ ಟಿವಿನೇ ಸತ್ಯ, ಕೆಲವರಿಗೆ ಕಂಪ್ಯೂಟರೇ ಸತ್ಯ, ಕೆಲವರಿಗೆ ಅವರ ಮೊಬೈಲೇ ಸತ್ಯ, ಕೆಲವರಿಗೆ ತರ್ಕವೇ ಸತ್ಯ, ಕೆಲವರಿಗೆ ಅವರ ಲೌಕಿಕ ಚಿಂತನೆಯೇ ಸತ್ಯ. ಅದಕ್ಕಾಗಿ ನಾವು ನಾಶವಾಗ್ತಾ ಇದ್ದೀವಿ. ಹೂ ಈಸ್ ದ ಟ್ರೂತ್ ಫಾರ್ ಯು? ಜೀಸಸ್ ಈಸ್ ದ ಟ್ರೂತ್ ಫಾರ್ ಅಸ್. ಯೇಸು ದೇವರ ವಾಕ್ಯ. ಅದಕ್ಕೆ ಪವಿತ್ರ ಗ್ರಂಥದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ನೀವು ಕಂಡುಕೊಳ್ತೀರಾ. ಪವಿತ್ರ ಗ್ರಂಥ, ದೇವರ ವಾಕ್ಯ, ಅದು ಯಾರು ಓದಬಹುದು, ಯಾರು ಓದಬಹುದು. ಅದು ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಎಂತ ಒಂದು ಕೋಟಿ 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 ಬೆಲೆ ಬಾಳುವ ಒಂದು ಶಕ್ತಿ ಇದೆ ಅಂತೇಳಿ ಗೊತ್ತಾಗ್ತದೆ. ಏಕೆಂದರೆ ಪವಿತ್ರ ಗ್ರಂಥ ಓದುವ ಮುಂಚೆ ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ವಾಯ್ 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 ವಾಯ್, ಯಾಕೆ 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 ಯಾಕೆ. ಆದ್ರೆ ಯಾವಾಗ ಪವಿತ್ರ ಗ್ರಂಥದೊಳಗಡೆ ಇಳಿದೆ, ಈಗ ವೈ ಇಲ್ಲ, ಯಾಕಂತ ಇಲ್ಲ, ಯಾಕೆಂದ್ರೆ ಅಲ್ಲಿ ಇದೆ ನಮಗೆ ಉತ್ತರ. ಆವಾಗ ನಮ್ಮಲ್ಲಿ ಪರಿವರ್ತನೆ. ಅವರು ದೇವರ ಸತ್ಯವನ್ನು ಬಿಟ್ಟು ಅಸತ್ಯವಾದುದನ್ನು ಅಂಗೀಕರಿಸಿದರು. ಇವತ್ತು ಅಸತ್ಯವಾದುದನ್ನು ನಮಗೆ ಕೊಡ್ತಾ ಇದೆ. ಇರಬಹುದು ಮೀಡಿಯಾ, ಇರಬಹುದು ಈ ಚಲನಚಿತ್ರಗಳು, ಇರಬಹುದು. ನೋಡಿ, ಎಷ್ಟೋ ಯುವ ಜನರು ನಾನು ನೋಡಿದ ಎಷ್ಟೋ ಯುವಕ ಯುವತಿಯರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಷ್ಟೋ ಚಲನಚಿತ್ರ ನೋಡಿ, ಎಷ್ಟೋ ಮಂದಿ ಆ ಸ್ಪಾಟ್ಗಳಿಗೆ ಹೋಗಿ ನಾವು ಕೂಡ ಅದೇ ರೀತಿ ಇರಬೇಕು ಅಂತೇಳಿ ಅಲ್ಲಿ ಕಾಲ್ಜಾರಿ ಸತ್ತು ಹೋಗಿದ್ದಾರೆ. ಯಾಕೆ? ಅದು ನಮ್ಮ ಮನಸ್ಸನ್ನು ಅಸತ್ಯವಾದುದನ್ನು ಅಂಗೀಕರಿಸಿದರು. ನಿನ್ನ ಮನಸ್ಸು ಯಾವುದನ್ನು ಅಂಗೀಕರಿಸಿದೆ? ಎಷ್ಟೋ ಬಾರಿ ನಾನು ಯೋಚಿಸುವುದಿದೆ, ನಮ್ಮ ಮಕ್ಕಳು ಅಥವಾ ಯುವ ಜನರು ಅಜ್ಞಾನಿಗಳು ಅಂತೇಳಿ ಅವರಿಗೆ ಕೇಳಿ, ಯಾವುದೇ ಸಿನಿಮಾ ಹಾಡುಗಳು ಕೇಳಿ ಅಥವಾ ಲೌಕಿಕವಾದವುಗಳು ಕೇಳಿ, ಎಂತ ಮೆಮೊರಿ ಪವರ್ ಇದೆ. ಸೀರಿಯಲ್ಗಳಲ್ಲಿ ಬರುವುದು ಕೇಳಿ, ಎಲ್ಲ ಮೆಮೊರಿ ಪವರ್ ಇದೆ. ಶಾಲೆದು ಓದ್ಲಿಕ್ಕೆ ಮಾತ್ರ ಮೆಮೊರಿ ಪವರ್ ಇಲ್ಲ ಇವರಿಗೆ. ಎಲ್ಲೋಯ್ತು ಮೆಮೊರಿ ಪವರ್? ಅಂದ್ರೆ ಅಸತ್ಯವಾದಗಳು ನಿಮ್ಮ ಮನಸ್ಸಿನೊಳಗಡೆ ಅಟ್ಯಾಕ್ ಮಾಡ್ಕೊಂಡಿವೆ, ಆಕ್ರಮಣ ಮಾಡಿಕೊಂಡಿವೆ. ಸೃಷ್ಟಿಕರ್ತನನ್ನು ಆರಾಧಿಸದೆ ಸೃಷ್ಟಿಯಾದ ವಸ್ತುಗಳನ್ನೇ ಆರಾಧಿಸಿ ಸೇವೆ ಸಲ್ಲಿಸಿದರು. ಸೃಷ್ಟಿಕರ್ತನನ್ನು ಆರಾಧಿಸದೆ ಸೃಷ್ಟಿಯಾದ ವಸ್ತುಗಳು, ಮರ, ಗಿಡ, ಕಲ್ಲು, ಲೌಕಿಕವಾದುಗಳು, ನಿನ್ನ ಅಹಂಕಾರ, ಗರ್ವ, ಸ್ವಾರ್ಥವನ್ನು ಅಥವಾ ನಿನ್ನದೇ ಆದ ಚಟಗಳನ್ನು, ಕುಡುಕುತನ, ದುಂದೌತಣ, ಇವುಗಳನ್ನು ಆರಾಧಿಸಲು ಮೊದಲ ಸ್ಥಳ ಯಾವುದಕ್ಕೆ ಕೊಟ್ಟಿದೆಯಾ ಅದಕ್ಕೆ ಸೇವೆ ಸಲ್ಲಿಸಿದರು. ಸರ್ವಕಾಲಕ್ಕೂ ಸೃಷ್ಟಿಕರ್ತರೊಬ್ಬರಿಗೆ ಸ್ತುತಿ ಸ್ತೋತ್ರ ಸಲ್ಲತಕ್ಕದ್ದು. ಆಮೆನ್. ವಾಕ್ಯ 26. ಮಾನವರು ಈ ರೀತಿ ವರ್ತಿಸಿದ್ದರಿಂದಲೇ ದೇವರು ಅವರನ್ನು ಬಿಟ್ಟು ಬಿಟ್ಟರು. ಅವರನ್ನು ತುಚ್ಛವಾದ ಕಾಮಾಭಿಲಾಷೆಗೆ ಬಿಟ್ಟು ಬಿಟ್ಟರು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೇವರು ಬಿಟ್ಟು ಬಿಟ್ಟಿಲ್ಲ. ಪವಿತ್ರ ಬರಹಗಾರ ಬರೆಯುವಾಗ ಹೀಗೆ ಬರೀತಾನೆ, ಅಂದರೆ ಮನುಷ್ಯ ದೇವರನ್ನು ಬಿಟ್ಟ. ಅವನ ಸ್ವಾತಂತ್ರ್ಯವನ್ನು ಅವನು ದೇವರನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾನೆ. ನನಗೆ ಸ್ವಾತಂತ್ರ್ಯವಿದೆ ಅಂತೇಳಿ. ಅವರ ಸ್ತ್ರೀಯರು ಸ್ವಾಭಾವಿಕವಾದ ಭೋಗವನ್ನು ತೊರೆದು ಸ್ವಭಾವಕ್ಕೆ ವಿರುದ್ಧವಾದ ಕಾಮಕೃತ್ಯಗಳನ್ನು ಮಾಡಿದರು. ಲೆಸ್ಬಿಯನಿಸಂ, ಸ್ತ್ರೀ ಒಟ್ಟಿಗೆ ಒಂದಾಗುವುದು ಕಾಮದಾಹಕ್ಕಾಗಿ. ಅಂತೆಯೇ ಪುರುಷರು ಸಹ ಸ್ವಾಭಾವಿಕವಾದ ಸ್ತ್ರೀ ಸಂಘವನ್ನು ತೊರೆದು ತಮ್ಮಲ್ಲಿಯೇ ಕಾಮೋದ್ರೇಕಗೊಂಡರು. ಹೋಮೋಸೆಕ್ಸುವಾಲಿಟಿ, ಸಲಿಂಗ ಕಾಮಿಗಳಾದರು. ಲಜ್ಜಾಹೀನರಾಗಿ ವರ್ತಿಸಿದರು. ತಮ್ಮ ದುರ್ನಡತೆಗೆ ತಕ್ಕ ಶಿಕ್ಷೆ ತಮ್ಮ ಮೇಲೆ ಬರಮಾಡಿಕೊಂಡರು. ಏನ್ ತಕ್ಕ ಶಿಕ್ಷೆ? ಏಡ್ಸ್. ಮದ್ದು ಕಂಡುಹಿಡಿಯಲಿಲ್ಲ ಅದಕ್ಕೆ. ಯಾರ ಹತ್ರ ನಾನು ಮಾತಾಡ್ತಿರುವಾಗ ಹೇಳಿದೆ, ಯಾಕೆ ಮದ್ದು ಕಂಡುಹಿಡಿಯಲಿಲ್ಲ ಅಂದ್ರೆ, ಅವ್ರು ಹೇಳಿದ್ರು, ಮದ್ದು ಕಂಡುಹಿಡಿಯುವವರನ್ನು ನಾವು ಹುಟ್ಲಿಕ್ಕೆ ಬಿಟ್ಟಿಲ್ಲ ಅಂತೆ. ಗರ್ಭಪಾತದಲ್ಲಿ ಸಾಯಿಸ್ತಾ ಇದ್ದೀವಿ. 1 ಲಕ್ಷ ಜನ ಮಕ್ಕಳು ಸಾಯ್ತಾ ಇದ್ದಾರೆ. ನಾವು ಸ್ವಾರ್ಥಿಗಳಾಗ್ತಾ ಇದ್ದೀವಿ. ಇದು ದೊಡ್ಡ ಅಟೋಮ್ ಬಾಂಬ್, 3rd ವರ್ಲ್ಡ್ ವಾರ್ ಯೋಚನೆ ಮಾಡಿ. ಇವತ್ತು ಏನು ನಡೀತದೆ ಈ ಲೋಕದಲ್ಲಿ? ಹೋಮೋಸೆಕ್ಸುವಾಲಿಟಿ, ಲೆಸ್ಬಿಯನಿಸಂ, ಸಲಿಂಗ ಕಾಮ, ಪೌಲರು ಅಂದೇ ಬರೆದಿಟ್ಟಿದ್ದಾರೆ. ಎಷ್ಟೋ ಮಂದಿ ಇದನ್ನು ಸರಿ ಅಂತೇಳಿ ಪ್ರೂವ್ ಮಾಡುವವರಿದ್ದಾರೆ. ಅವರು ಅಬ್ನಾರ್ಮಲ್. ಅಕ್ರಮ ನಡತೆ ಸತ್ಯವನ್ನು ಅಡಗಿಸ್ತಾ ಇದೆ. ಕೆಲವು ಗೌರ್ಮೆಂಟ್ಗಳು ಅದಕ್ಕಾಗಿ ರೂಲ್ಸ್ ಪಾಸ್ ಮಾಡ್ತಾ ಇದ್ದಾರೆ. ದೈವ ನಿಯಮ ಯಾವ ಗೌರ್ಮೆಂಟ್ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ, ವಿರೋಧ. ಒಂದು ದೇಶದಲ್ಲಿ ನಾನು ಪೇಪರ್ ಅಲ್ಲಿ ಓದಿದೆ, 28% ಸಲಿಂಗ ಕಾಮಿಗಳಾಗಿದ್ದಾರಂತೆ. ಅವರ ಬ್ಲಡ್, ರಕ್ತ ಆಸ್ಪತ್ರೆ ತೆಗೆದುಕೊಳ್ಳಲ್ಲಂತೆ. ಯಾಕಂದ್ರೆ ಆ ರಕ್ತ ಏಡ್ಸ್ ನಿಂದ ತುಂಬಿದ ರಕ್ತ ಹಾಗೂ ಇದಕ್ಕಾಗಿ ಅವರು ತಗೊಳ್ಳಲ್ಲ ಅಂತೇಳಿ ನಾನು ಪೇಪರ್ ಅಲ್ಲಿ ಓದಿದೆ. ಬೇರೆ ನಾನು ಹೇಳಿದೆ, ಆ ಸ್ತ್ರೀ ಸಿಕ್ಕಾಕೊಂಡ್ಲು, ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡ್ಲು, ದೇವರು ಕ್ಷಮೆ ಕೊಟ್ರು. ಇವತ್ತು ಸಿಕ್ಕಾಕೊಳ್ಳದೆ ಇಂಥ ಕಾರ್ಯಗಳನ್ನು ಮಾಡುವವರು ಎಷ್ಟು ಮಂದಿ ಇಲ್ವಾ? ಸಲಿಂಗ ಕಾಮಿಗಳಾಗಿ, ಹೋಮೋಸೆಕ್ಸುವಲ್ಸ್, ಲೆಸ್ಬಿಯನಿಸಂ, ಅಕ್ರಮ ನಡತೆ, ಇವರಿಗೆ ದೇವರು ಬೇಡ,
ಅಂದ್ರೆ ತಮ್ಮ ದೇಹವನ್ನೇ ದೇವರು ಮಾಡ್ಕೊಂಡಿದ್ದಾರೆ. ಯೋಚನೆ ಮಾಡಬೇಡಿ, ನಾಶ ನಿಮ್ಮ ಕೈಯಲ್ಲಿ ತರಬೇಡಿ. ಅದಕ್ಕಾಗಿ ನೋಡಿ, ಈ ಲೋಕದಲ್ಲಿ ಒಂದು ನಿಯಮ ಇದೆ. ಯೇಸು ಸ್ವಾಮಿ ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿದಾಗ ಪತಿ ಮತ್ತು ಪತ್ನಿಯನ್ನು, ಆದಾಮ ಮತ್ತು ಹವ್ವಳನ್ನು ಸೃಷ್ಟಿ ಮಾಡಿದ್ರು. 2ನೇ ಅಧ್ಯಾಯದಲ್ಲಿ ದೇವರು ಮದುವೆ ಮಾಡಿದ್ರು ಅವರನ್ನು. ಯಾಕೆ ಗೊತ್ತು? ದೇವರಿಗೆ ಪ್ರಾಬ್ಲಮ್ ಬರಬಾರ್ದು ಅಂತೇಳಿ ವಿವಾಹ ಮಾಡಿದ್ರು. ವಿವಾಹ ಮಾಡಲು ಒಬ್ಬ ಪತಿ ಒಬ್ಬ ಪತ್ನಿ, ಅಂದ್ರೆ ಗಂಡು ಮತ್ತು ಹೆಣ್ಣು. ದೇವರು ಎಂದೂ ಗಂಡಿನ ಹೆಣ್ಣು ಹೆಣ್ಣಿನ ಮದುವೆಯನ್ನು ಆಶೀರ್ವದಿಸಲಿಲ್ಲ. ಇಲ್ಲ, ದೇವರು ಅದಕ್ಕೆ ಅನುಮತಿ ಕೊಡೋಲ್ಲ. ನೀವು ನೋಡಿ, ನೈಸರ್ಗಿಕ ನಿಯಮ, ಯಾವ ಒಂದು ಗಂಡು ನಾಯಿಯನ್ನು ಹೋಗಿ ಸಂಭೋಗಿಸೋಲ್ಲ, ಸೇರೋಲ್ಲ. ಅದಕ್ಕೂ ಅದರ ಸೆನ್ಸಿಟಿವ್ ನಿಯಮ ಪ್ರಕಾರ, ಸೆನ್ಸಸ್ ನಿಯಮ ಪ್ರಕಾರ ಅಪೋಸಿಟ್ ಸೆಕ್ಸ್ ಹತ್ರನೇ ಹೋಗ್ತಾ ಇದೆ ಅದು. ಅಂದ್ರೆ ಸೆಕ್ಸ್ ಅಪವಿತ್ರವಲ್ಲ, ಅದನ್ನು ಅಪವಿತ್ರ ಮಾಡ್ಕೊಂಡಿದ್ದೀವಿ ನಾವು. ಅದು ಪವಿತ್ರವಾಗಿರುವ ಜೀವನವೇ ಕುಟುಂಬ ಜೀವನ, ದಾಂಪತ್ಯ ಜೀವನ ಅಂತಾರೆ ಅದಕ್ಕೆ. ಆದ್ರೆ ಅದಕ್ಕಿಂತ ಹೊರಗಡೆ ಅದು ವ್ಯಭಿಚಾರ, ಅನೈತಿಕತೆ. ಯಾಜಕ ಕಾಂಡದಲ್ಲಿ ದೇವರು ಉತ್ತಮವಾದ ಒಂದು ಸಂದೇಶ ಕೊಡ್ತಾ ಇದ್ದಾರೆ. 18ನೇ ಅಧ್ಯಾಯ ವಾಕ್ಯ 45. ಸರ್ವೇಶ್ವರನೆಂಬ ನಾನೇ ನಿಮ್ಮ ದೇವರಾಗಿರುವುದರಿಂದ ನನ್ನ ನಿರ್ಣಯಗಳ ಪ್ರಕಾರವೇ ನೀವು ನಡೆಯಬೇಕು, ನನ್ನ ವಿಧಿಗಳನ್ನು ಅನುಸರಿಸಬೇಕು. ನನ್ನ ಆಜ್ಞಾ ವಿಧಿಗಳ ಪ್ರಕಾರ ನಡೆದುಕೊಳ್ಳುವವರು ಆ ಆಜ್ಞಾ ವಿಧಿಗಳಿಂದ ಜೀವಿಸುವರು. ಆದುದರಿಂದ ನೀವು ಅವುಗಳನ್ನೇ ಅನುಸರಿಸಬೇಕು, ನಾನೇ ಸರ್ವೇಶ್ವರ. ನಿಯಮಗಳು ಹೇಳ್ತಾ ಇದ್ದಾರೆ. ತುಂಬಾ ಇದು ನಮಗೆ ಪ್ರತಿಯೊಬ್ಬರಿಗೂ ಅಗತ್ಯವಾದ ನಿಯಮಗಳು. ನಿಮ್ಮಲ್ಲಿ ಯಾರು ರಕ್ತ ಸಂಬಂಧ ಉಳ್ಳವರೊಡನೆ ಮೈಗೂಡಿಸಬಾರದು. ಯಾಜಕಕಾಂಡ 18:6. ನಿನ್ನ ತಂದೆಯೊಡನೆ ಆಗಲಿ ತಾಯಿಯೊಡನೆ ಆಗಲಿ ಸಂಭೋಗಿಸಕೂಡದು. ತಾಯಿಯೊಡನೆ ಎಷ್ಟು ಮಾತ್ರವೂ ಸಂಗಮಿಸಬಾರದು, ಆಕೆ ನಿನ್ನ ಹೆತ್ತ ತಾಯಿ. ಯಾಜಕ 18:7. ಮಲತಾಯಿಯನ್ನು ಸಂಭೋಗಿಸಬಾರದು, ಹಾಗೆ ಮಾಡಿದರೆ ನಿನ್ನ ತಂದೆಗೆ ಮಾನಭಂಗವಾಗುವುದು, ಆಕೆ ನಿನ್ನ ತಂದೆಯ ಅರ್ಧಾಂಗಿ. ಯಾಜಕ 18:8 ಮತ್ತು 20:11. ತಂದೆಯ ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಸಂಭೋಗಿಸಬಾರದು, ಅವರು ಒಡ ಹುಟ್ಟಿದವರು. ಪರಸ್ತ್ರೀಯರಲ್ಲಿ ಹುಟ್ಟಿದವರಾದರೂ ಅವರು ನಿಮಗೆ ಅಕ್ಕ ತಂಗಿಯರು. ಯಾಜಕ 18:9, 11, 20ನೇ ಅಧ್ಯಾಯ 17ನೇ ವಾಕ್ಯ. ಮಗನ ಮಗಳನ್ನಾಗಲಿ ಮಗಳ ಮಗನ್ನಾಗಲಿ ಸಂಭೋಗಿಸಬಾರದು, ಅವರು ನಿಮಗೆ ಮಕ್ಕಳಂತವರು. ಯಾಜಕ 18:10. ತಂದೆಯ ಒಡ ಹುಟ್ಟಿದವಳೊಡನೆ ಸಂಭೋಗ ಮಾಡಬಾರದು, ಆಕೆ ತಂದೆಯ ರಕ್ತ ಸಂಬಂಧಿ, ಆಕೆ ತಾಯಿಯ ರಕ್ತ ಸಂಬಂಧಿ. ಯಾಜಕ 18:13, 20, 19. ತಂದೆಯ ಅಣ್ಣ ತಮ್ಮಂದಿರ ಹೆಂಡತಿಯನ್ನು ಸಂಭೋಗಿಸಬಾರದು, ಅವರು ನಮಗೆ ದೊಡ್ಡಮ್ಮ ಚಿಕ್ಕಮ್ಮ. ಯಾಜಕ 18:14, 20, 20. ಸೊಸೆಯನ್ನು ಸಂಗಮಿಸಬಾರದು, ಆಕೆ ಮಗನ ಹೆಂಡತಿ. ಯಾಜಕ 18:15, 20, 12. ಅತ್ತಿಗೆ ನಾದಿನಿಯರನ್ನು ಸಂಭೋಗಿಸಬಾರದು, ಅವರು ಅಣ್ಣ ತಮ್ಮಂದಿರ ಹೆಂಡತಿಯರು. ಈ ಕೃತ್ಯ ಮಾಡಿದವರಿಗೆ ಸಂತಾನ ಪ್ರಾಪ್ತಿಯಾಗದು. ಯಾಜಕ 18:16, 20, 21. ಮದುವೆ ಮಾಡಿಕೊಂಡವಳ ಮಗಳನ್ನು ಆಗಲಿ ಮೊಮ್ಮಗಳನ್ನಾಗಲಿ ಸಂಗಮಿಸಬಾರದು, ಅವರು ರಕ್ತ ಸಂಬಂಧಿಗಳು, ಅದು ಅಧರ್ಮ. ಯಾಜಕ 18:17. ಹೆಂಡತಿ ಜೀವದಿಂದಿರುವಾಗಲೇ ಆಕೆಯ ಒಡ ಹುಟ್ಟಿದವಳನ್ನು ಮದುವೆ ಮಾಡಿಕೊಂಡು ಹೆಂಡತಿಗೆ ಮನಸ್ತಾಪವನ್ನು ಉಂಟು ಮಾಡಬಾರದು. ಯಾಜಕ 18:18. ಯಾವನಾದರೂ ಪತ್ನಿಯೊಡನೆ ವ್ಯಭಿಚಾರ ಮಾಡಿದರೆ ಅವರಿಬ್ಬರಿಗೂ, ಯಾವನಾದರೂ ಪರಪತ್ನಿಯರೊಡನೆ ವ್ಯಭಿಚಾರ ಮಾಡಿದರೆ ಅವರಿಬ್ಬರಿಗೂ ಮರಣ ಶಿಕ್ಷೆಯಾಗಬೇಕು. ಯಾಜಕ 20:10. ಓದಿ ಸಾಮುವೇಲ 9ನೇ ಅಧ್ಯಾಯ 1-12, ಮತ್ತಾಯ 5:27. ಸ್ತ್ರೀಯನ್ನು ಸಂಗಮಿಸುವಂತೆ ಪುರುಷನನ್ನು ಸಂಗಮಿಸಬಾರದು, ಅದು ಏಸಿಗೆಯಾದುದು. ಯಾಜಕ 18:22. 1 ಕೊರಿಂಥ 6, 9, 10 ಹೇಳುತ್ತೆ, ದುರಾಚಾರಿಗಳು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ಸಲಿಂಗಕಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಪರನಿಂದಕರು, ಸುಲಿಗೆಗಾರರು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯರಲ್ಲ. ಇನ್ನೊಂದು ನಿಯಮ ಹೇಳ್ತಾ ಇದೆ, ಪ್ರಾಣಿ ಸಂಘ ಘೋರ ಪಾಪ, ಬೆಸ್ಟಿಲಿಟಿ ಅಂತಾರೆ. ಇದು ಕೂಡ ವೆಬ್ಸೈಟ್ಗಳಲ್ಲಿ ನಿಮಗೆ ಸಿಗ್ತಾ ಇದೆ ಇವತ್ತು. ಪ್ರಾಣಿ ಸಂಗಮವನ್ನು ಮಾಡಿ ಅಶುದ್ಧವಾಗಬಾರದು. ಯಾಜಕ 18:23. ಯಾವನಾದರೂ ಪ್ರಾಣಿ ಸಂಘ ಮಾಡಿದರೆ ಅವನಿಗೆ ಮರಣ ಶಿಕ್ಷೆಯಾಗಬೇಕು. ಯಾಜಕ 20:15. ಪಾಪದ ಸಂಬಳ ಮರಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6:23. ಯಾಕೋಬ 1:14-15 ಹೇಳ್ತಾ ಇದೆ, ಮಾನವರು ಪ್ರಲೋಭನೆಗೆ ಒಳಗಾಗುವುದು ತನ್ನ ದುರಿಚ್ಛೆಯಿಂದಲೇ. ಅದು ಅವನನ್ನು ಆಕರ್ಷಿಸಿ ಮರಳುಗೊಳಿಸುತ್ತದೆ. ದುರಿಚ್ಛೆಯು ಗರ್ಭಧರಿಸಿ ಪಾಪಕ್ಕೆ ಜನ್ಮವೀಯುತ್ತದೆ. ಪಾಪವು ಪೂರ್ತಿಯಾಗಿ ಬೆಳೆದು ಮರಣವನ್ನು ಹಡೆಯುತ್ತದೆ. ಪರಿಶುದ್ಧ ದೇವರ ಮಕ್ಕಳು ನಾವು ಪರಿಶುದ್ಧರಾಗಿರಬೇಕು.
ದೇವರ ವಾಕ್ಯ ನಮಗೆ ಪರಿಶುದ್ಧತೆಯ ಹಾದಿಯನ್ನು ತಿಳಿಸಿಕೊಡುತ್ತದೆ. ಯೇಸುವೇ ಪರಿಶುದ್ಧತೆಯ ಹಾದಿ. ಪ್ರತಿನಿತ್ಯ ಅದನ್ನು ಓದಿ ಧ್ಯಾನಿಸಿದಾಗ ಪರಿಶುದ್ಧರಾಗುತ್ತೇವೆ. ಲೈಂಗಿಕತೆ ಶಾಪವಲ್ಲ, ಪಾಪವಲ್ಲ, ಅದೊಂದು ದೇವರ ವರದಾನ. ಅದರ ಸದ್ಬಳಕೆಯಾಗಬೇಕು. ದಾಂಪತ್ಯ ಜೀವನದಲ್ಲಿ ಮಾತ್ರ ಅದರ ಸದ್ಬಳಕೆಯಾಗುತ್ತದೆ. ಅದೇ ದೇವರ ಯೋಜನೆ ಕೂಡ. ದೇವರು ಸೃಷ್ಟಿ ಮಾಡಿದ್ದು ಪ್ರೇಮವನ್ನು, ಆದರೆ ಮನುಷ್ಯನ ಪಾಪದ ಪರಿಣಾಮ ಅದು ಕಾಮವಾಯಿತು. ಸಮಾಜದಲ್ಲಿ ನಾವೆಂದು ದಾಂಪತ್ಯ ಕಾಮವೆಂದು ಯಾರೂ ಹೇಳೋಲ್ಲ, ದಾಂಪತ್ಯ ಪ್ರೇಮವೆಂದು ಹೇಳುತ್ತಾರೆ. ಒಬ್ಬ ವ್ಯಕ್ತಿಯು ಸ್ತ್ರೀಯೊಡನೆ ಲೈಂಗಿಕ ಸಂಪರ್ಕವನ್ನು ಇಟ್ಟುಕೊಳ್ಳದಿರುವುದು ಒಳ್ಳೆಯದು. ಲೈಂಗಿಕ ಪ್ರಲೋಭನೆಗಳು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೂ ಸ್ವಂತ ಸತಿ ಇರಲಿ, ಪ್ರತಿಯೊಬ್ಬಳಿಗೂ ಸ್ವಂತ ಪತಿ ಇರಲಿ. ಪತಿಯಾದವನು ತನ್ನ ಸತಿಗೆ ಸಲ್ಲತಕ್ಕ ದಾಂಪತ್ಯ ಕರ್ತವ್ಯಗಳನ್ನು ನೆರವೇರಿಸಲಿ. ಅಂತೆಯೇ ಸತಿಯಾದವಳು ತನ್ನ ಪತಿಗೆ ಸಲ್ಲತಕ್ಕ ದಾಂಪತ್ಯ ಕರ್ತವ್ಯಗಳನ್ನು ನೆರವೇರಿಸಲಿ. ಕಾಮ ತಾಪದಿಂದ ಬೆಂದು ಹೋಗುವುದಕ್ಕಿಂತಲೂ ಮದುವೆ ಮಾಡಿಕೊಳ್ಳುವುದೇ ಲೇಸು. ಸಂತ ಪೌಲರು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 1ನೇ ವಾಕ್ಯದಿಂದ ನಮಗೆ ಹೀಗೆ ಹೇಳ್ತಾ ಇದ್ದಾರೆ: ದೇಹ ಇರುವುದು ದುರಾಚಾರಕ್ಕಾಗಿ ಅಲ್ಲ, ದೇಹ ಇರುವುದು ಪ್ರಭುವಿನ ಸೇವೆಗಾಗಿ. ಪ್ರಭುವೇ ದೇಹದ ಪರಿಪಾಲಕರು. 1 ಕೊರಿಂಥ 6:13. ಆದ್ದರಿಂದ ನಿಮ್ಮ ದೇಹದಲ್ಲಿ ದೇವರ ಮಹಿಮೆಯನ್ನು ಬೆಳಗುವಂತೆ ಮಾಡಿರಿ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಹೇಳಿದೆ ವ್ಯಭಿಚಾರ ಘೋರ ಪಾಪ. ನಾವು ನಮ್ಮಲ್ಲಿ ಸ್ವನಿಯಂತ್ರಣ ಕಲಿಯಬೇಕು. ಅದಕ್ಕಾಗಿ ದೇವರು ಅಂದೇ ಹೇಳಿದ್ದಾರೆ, ಇವುಗಳನ್ನು ಮಾಡಿ ನೀವು ದೇವರಿಂದ ದೂರ ಹೋಗ್ತಾ ಇದ್ದೀರಿ. ಅವರು ತಮಗಿದ್ದ ದೇವರ ಜ್ಞಾನವನ್ನು ತಿರಸ್ಕರಿಸಿದ್ದರಿಂದ ಅಶ್ಲೀಲ ನಡವಳಿಕೆಯಲ್ಲಿ ಬಿದ್ದು ಬಿದ್ದರು. ಸಕಲ ವಿಧವಾದ ಅನ್ಯಾಯ, ಅಕ್ರಮ. ಯಾವಾಗ ನಾವು ಅಶ್ಲೀಲತೆಯಲ್ಲಿ ಇರ್ತೀವಿ, ಯಾವಾಗ ನಾವು ವ್ಯಭಿಚಾರದ ಚಿಂತೆಯಲ್ಲಿ ಇರ್ತೀವಿ, ಸಕಲ ವಿಧವಾದ ಅನ್ಯಾಯ, ಅಕ್ರಮ, ದುರಾಸೆ, ದುರ್ನಡತೆ, ಕಲಹಗಳು, ಮತ್ಸರ, ಕೊಲೆ, ಕಪಟತನ, ಹಗೆತನ ಇವೆಲ್ಲ ತುಂಬಿ ಹೋಗುತ್ತೆ. ಇದಕ್ಕಾಗಿ ಮನುಷ್ಯ ಮರ್ಡರ್, ಕೊಲೆ ಮಾಡ್ತಾನೆ. ಎಷ್ಟೋ ಮಂದಿ ಸೆರೆಮನೆಗೆ ಸೇರ್ಕೊಂಡಿದ್ದಾರೆ. ಎಷ್ಟೋ ಕುಟುಂಬಗಳು ಮುರಿದು ಹೋಗಿವೆ. ಕೆಲವರು ಇಂಥವರು ಹರಟೆ ಮಲ್ಲರು, ಚಾಡಿಕೋರರು, ದೇವದ್ರೋಹಿಗಳು, ಗರ್ವಿಗಳು, ಅಹಂಕಾರಿಗಳು, ಜಂಬ ಕೊಚ್ಚಿಕೊಳ್ಳುವವರು, ಕೇಡು ಬಗೆಯುವವರು, ತಂದೆ ತಾಯಿಗಳಿಗೆ ಅವಿಧೇಯರು ಆಗಿದ್ದಾರೆ. ಮಾತ್ರವಲ್ಲ, ಅವಿವೇಕಿಗಳು, ಅಪ್ರಾಮಾಣಿಕರು, ನಿಷ್ಕರುಣಿಗಳು, ನಿರ್ದಯಿಗಳು. ಇಂಥವುಗಳನ್ನು ಮಾಡುವವರು ಮರಣದಂಡನೆಗೆ ಪಾತ್ರರು ಎಂಬ ದೈವ ನಿಯಮ ಅರಿತಿದ್ದರು ಇಂಥ ಹೀನ ಕೃತ್ಯಗಳನ್ನು ಮಾಡುತ್ತಾರೆ. ತಾವು ಮಾಡುವುದೇ ಅಲ್ಲದೆ ಹಾಗೆ ಮಾಡುವವರನ್ನು ಪ್ರೋತ್ಸಾಹಿಸುತ್ತಾರೆ. ಪ್ರಿಯ ಯುವ ಜನರೇ, ಪ್ರಿಯ ಜನರೇ, ಪ್ರಿಯ ದೇವ ಜನರೇ, ಇದು ಯೇಸು ಸ್ವಾಮಿ ಆ ವ್ಯಭಿಚಾರಿ ಮಹಿಳೆಯನ್ನು ಕ್ಷಮಿಸಿದರು. ಏಕೆಂದರೆ ಆಕೆಯ ಹೃದಯವನ್ನು ಅವರು ನೋಡಿದ್ರು. ಯಾವುದೇ ಪಾಪ ಇರಲಿ, ಯಾವುದೇ ತಪ್ಪು ಇರಲಿ, ನೀನು ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬಂದಾಗ ನಿನಗೆ ಕ್ಷಮೆ ಇದೆ. ಇಂಥವುಗಳಲ್ಲಿ ಕೆಲವರು ಬಿದ್ದು ಹೋಗ್ತಾರೆ, ಆಳವಾಗಿ ಯೋಚಿಸ್ತಾರೆ, ನಿರಾಶೆಗೊಳಗಾಗಿ ಆತ್ಮಹತ್ಯೆ ಮಾಡ್ತಾರೆ. ಆತ್ಮಹತ್ಯೆ ಸಮಸ್ಯೆಗೆ ಪರಿಹಾರ ಅಲ್ಲ. ವಾಪಸ್ ಬನ್ನಿ, ಯೇಸುವಿನಲ್ಲಿ ಬನ್ನಿ. ನೀನು ಯಾರೇ ಆಗಿರಬಹುದು, ಅವರು ನಿನ್ನನ್ನು ಪ್ರೀತಿಸ್ತಾರೆ. ಇದು ದೇವರ ಪ್ರೀತಿ. ಆ ವ್ಯಭಿಚಾರಿ ಮಹಿಳೆಯನ್ನು ಪ್ರೀತಿಸಿದ್ದೆ ಆದ್ರೆ ನಿನ್ನನ್ನು ಎಷ್ಟೊಂದು ಪ್ರೀತಿಸುವುದಿಲ್ವೇ? ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಹೃದಯದ ಮೇಲಿಟ್ಟು ಪ್ರಾರ್ಥಿಸು ಮಗುವೆ. ತಂದೆಯಾದ ದೇವರೇ, ಮಾನವ ಕುಲದ ಮಲಿನತೆಯನ್ನು ನೀವು ನಮಗೆ ತೋರಿಸಿಕೊಟ್ಟಿರಿ. ಇದೋ ಅದೇ ಮಾನವ ಕುಲದ ಮಲಿನತೆಯನ್ನು ಇವತ್ತು ನಾನು ಬೋಧಿಸಿದ್ದೀನಿ. ಎಷ್ಟೋ ಮಂದಿ ಮಲಿನತೆಯಲ್ಲಿ ಬಿದ್ದು ಹೋಗಿದ್ದಾರೆ, ಹೊರ ಬರಲಾರದರೆ ಚಡಪಡಿಸುತ್ತಾ ಇದ್ದಾರೆ. ಇದೋ ಸ್ವಾಮಿ, ನಿಮಗೆ ಬೇಕು ನಮ್ಮ ಬಾಹ್ಯ ಜೀವನ ಮಾತ್ರವಲ್ಲ, ಆಂತರಿಕ ಜೀವನ. ಇವತ್ತು ನಮಗೆ ಆಂತರಿಕ ಸೌಖ್ಯ ಕೊಡಿರಿ, ಆಂತರಿಕ ಬಲ ಕೊಡಿರಿ. ಆಂತರಿಕವಾಗಿ ಯಾರಿಗೂ ಗೊತ್ತಿಲ್ಲದಂತೆ ನಾವು ಮಾಡಿದ ತಪ್ಪುಗಳಿಂದ ನಮಗೆ ಬಿಡುಗಡೆ ಕೊಡಿರಿ. ಸೈತಾನನ ಮುಷ್ಟಿಯಲ್ಲಿ ಸಿಲುಕದಂತೆ ಯೇಸುವೆ, ನಾವಲ್ಲಿ ನಾಶವಾಗದಂತೆ ನಮಗೆ ನಿತ್ಯ ಜೀವವನ್ನು ಕರುಣಿಸಿರಿ. ಆ ವ್ಯಭಿಚಾರಿ ಸ್ತ್ರೀಗೆ ಹೊಸ ಶಕ್ತಿ ಕೊಟ್ರಿ, ಹೊಸ ಜೀವನ ಕೊಟ್ರಿ. ನನಗೂ ಹೊಸ ಜೀವನ ಕೊಡಿರಿ. ನನ್ನೆಲ್ಲ ಪಾಪಗಳನ್ನು ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ನನ್ನ ದೇಹ ಮನಸ್ಸು ಪರಿಶುದ್ಧವಾಗುವಂತೆ ಪವಿತ್ರಾತ್ಮರಿಂದ ನನ್ನನ್ನು ತುಂಬಿರಿ ಸ್ವಾಮಿ. ಯೇಸು ನಾಮದಲ್ಲಿ ನಿಮ್ಮೊಳಗಡೆ ಇರುವ ಅಂಧಕಾರ ಶಕ್ತಿಗಳು, ಬಂಧನಗಳು, ಇಂಥ ಅಶ್ಲೀಲ ಕೃತ್ಯಗಳು ಯೇಸು ನಮ್ಮಲ್ಲಿ ಸುಟ್ಟು ಬೂದಿಯಾಗಲಿ. ಟಚ್, ಅನಾಯಿಂಟ್, ಹೀಲ್, ಡೆಲಿವರ್ ಇನ್ ದ ನೇಮ್ ಆಫ್ ಜೀಸಸ್ ಐ ಪ್ರೇ, ಆಮೆನ್. ಯಾಕ್ರೋ ಸತ್ತ ಹೆಣಗಳಾಗಿ ನಿಂತಿದ್ದೀರಲ್ಲ? ಸತ್ತೋಗ್ಬಿಟ್ಟಿದೀವಿ ಬುದ್ಧಿ. ಎಲ್ಲಾ ಕಡೆ ಸಾವಿನ ಸುದ್ದಿ, ಬಾಂಬ್ ಅಂತೆ, ಸುನಾಮಿ ಅಂತೆ, ಇನ್ನೇನು ಜಾತಿ ಗಲಭೆ ಅಂತೆ ಬುದ್ಧಿ. ಅಲ್ಲಿ ಗುದ್ದಾಟ, ಇಲ್ಲಿ ಗುದ್ದಾಟ, ಏಡ್ಸ್ ಅಂತ ರೋಗಗಳು. ಕೇಳಿ ಕೇಳಿ ಭಯದಿಂದ ಸಾಕಾಗ್ಬಿಟ್ಟಿದೆ. ಅದು ಅಂತಿಂತ ಭಯ ಅಲ್ಲ, ಮರಣ ಭಯ. ಮರಣಕ್ಕೆ ಹೆದರ್ತೀರಾ? ಧೀರ ಒಮ್ಮೆ ಮಾತ್ರ ಸಾಯ್ತಾನ್ ಕಣೋ. ಹೇಡಿಗಳು ಪ್ರತಿದಿನ ಸಾಯ್ತಾರ ಕಣೋ.
ಮಾನವನಾಗಿ ಪ್ರಪಂಚದಲ್ಲಿ ಹುಟ್ಟಿ ಬಂದ ಮೇಲೆ ಒಂದು ಸಾವು ಇದ್ದದ್ದೇ ಕಣೋ. ಇಲ್ಲಿ ಸತ್ತಾಗ ಅಲ್ಲಿ ನಿತ್ಯ ಜೀವ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ. ಸಾವು ಸತ್ಯ ಕಣೋ, ಪರದಲ್ಲಿ ನಮ್ಮ ವಾಸ ನಿತ್ಯ ಕಣೋ. ಈ ಲೋಕದಾಗೆ ಸಾವು ಸತ್ಯ ಕಣೋ, ಪರದಲ್ಲಿ ನಮ್ಮ ವಾಸ ನಿತ್ಯ ಕಣೋ. ಸಾವಿಗಂಜಿ ಬಾಳಿದರೆ ನರಕ ಕಣೋ, ಸಾವಿಗಂಜಿ ಬಾಳಿದರೆ ನರಕ ಕಣೋ. ಸಾವಗೆದ್ದ ಯೇಸು ಸ್ವರ್ಗದ ಮಾರ್ಗ ಕಣೋ, ಸಾವಗೆದ್ದ ಯೇಸು ಸ್ವರ್ಗದ ಮಾರ್ಗ ಕಣೋ. ಹಲ್ಲೆಲೂಯಾ ಹಾಡು ಹಲ್ಲೆಲೂಯಾ, ಹಲ್ಲೆಲೂಯಾ.